ಬಂಟ್ವಾಳ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ಹಾಗೂ ಸಜಿಪ ಮುನ್ನೂರು ಮಂಡಲ ಪಂಚಾಯತ್ನ ಮಾಜಿ ಅಧ್ಯಕ್ಷ ಹಾಗೂ ಉದ್ಯಮಿ ಮಾರ್ನಬೇಲು ಎಂ ಪುರುಷೋತ್ತಮ್ ಗಟ್ಟಿಯವರು ಸ್ವಗೃಹದಲ್ಲಿ ನಿಧನ ಹೊಂದಿದ್ರು. ಅವರು ತಾಯಿ, ಪತ್ನಿ, ಸಹೋದರ ಸಹೋದರಿಯರನ್ನ ಹಾಗೂ ಅಪಾರ ಬಂಧು ಮಿತ್ರರನ್ನ ಅಗಲಿದ್ದಾರೆ. ಪುರುಷೋತ್ತಮ್ ಗಟ್ಟಿಯವರು ಸ್ಥಳೀಯ ಮಾರ್ನಬೇಲ್ ಕರಾವಳಿ ಫ್ರೆಂಡ್ಸ್ ಸರ್ಕಲ್ನ ಸ್ಥಾಪಕ ಅಧ್ಯಕ್ಷರಾಗಿ, ಮಾರನಗುಳಿಗ ಸೇವಾ ಸಮಿತಿ ಹಾಗೂ ಸಜಿಪ ಮುನ್ನೂರು ಯುವಕ ಸಂಘದಲ್ಲಿ ಸಕ್ರಿಯರಾಗಿದ್ದರು. ಸಾಮಾಜಿಕ ಕಾರ್ಯಕರ್ತ, ಉದ್ಯಮಿಯಾಗಿ ಹೆಸರು ಗಳಿಸಿದ್ದ ಅವರು ಮಾರ್ನಬೇಲ್ನಲ್ಲಿ ವಿಘ್ನೇಶ್ವರ ಅಕ್ಕಿ ಗಿರಣಿ, ಮೆಲ್ಕರಿನಲ್ಲಿ ಗಣೇಶ್ ಟಿಂಬರ್ಸ್ ಉದ್ಯಮವನ್ನ ಹೊಂದಿದ್ರು. ಗಟ್ಟಿ ಸಮಾಜದ ಮನೆಪು ಕಯ್ಯರಣ್ಣಯ್ಯ ಕುಟುಂಬ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರು ಕಾರ್ಯವನ್ನ ನಿರ್ವಹಿಸುತ್ತಿದ್ದರು. ಮೃತರ ಮನೆಗೆ ಮಾಜಿ ಸಚಿವ ಬೀರಮಾನತ್ರೈ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ತುಂಬೆ ಚಂದ್ರಪ್ರಕಾಶ್ ಶೆಟ್ಟಿ, ಆರ್ಎಸ್ಎಸ್ ಮುಂದಾಳು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಸೇರಿದಂತೆ ಹಲವು ಗಣ್ಯರು ಭೇಟಿ ನೀಡಿ ಅಂತಿಮ ದರ್ಶನವನ್ನ ಪಡೆದರು.